ಕಾಂಡೆ ಲಕ್ಕಿ ಎಂಕುಲು ರೆಸಾರ್ಟ್ ಎಂಕುಲು ಇತ್ತಿನ ರೆಸಾರ್ಟ್ ತುಲೆ ಹಾಯ್ ಒಂಜೊಂಜಿ ಮಾತೆರ್ಲ ಮಾತ ಒಂಜೊಂಜಿ ರೆಸಾರ್ಟ್ ಉಲ್ಲೇರು ತುಲೆ ಮುಲು ಕಾಂಡೆ ಕಾಂಡೆದ ಕುಡೊಂಜಿ ಎಂಕಲ್ನ ಇತ್ತಿನ ರೆಸಾರ್ಟ್ ಅಲ್ಲೇ ಕುಡೊಂಜಿ ತೂರೆ ರೆಡಿ ಆವೊಂದುಂಡು ಮೇಕಪ್ ಆದ್ ಹ ಬೊಕ್ಕ ವಾ ಯಾ ಯಾ ಬಿಗ್ ಬಾಸ್ ನೀವು ಆದಷ್ಟು ಬೇಗ ಲಿವಿಂಗ್ ರೂಮ್ಗೆ ಬರ್ಬೇಕಾಗಿ ಕೇಳಿಕೊಳ್ತಾ ಇದೆ. ಸಮಯ ಬೆಳಿಗ್ಗೆ ಪುಲ್ಯಗಾಣೆ 8:50. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ನೀವು ಆದಷ್ಟು ಬೇಗ ಲಿವಿಂಗ್ ರೂಮ್ಗೆ ಬರಬೇಕು. ಶ್ರೀಪ್ರಿಯಾ, ಶ್ರುತಿ, ನೀವು ಎಲಿಮಿನೇಟ್ ಆಗ್ತಾ ಇದ್ದೀರಿ. ನೀವು ಜನರ ಹತ್ರ ಹೋಟ್ ಕೇಳಿ. ಪ್ಲೀಸ್ ತುಲೆ ಎಂಕ್ಲಿನಿ ಮಾರ್ನಿಂಗ್ ದ ಬ್ರೇಕ್ಫಾಸ್ಟ್ ಉಡುಲ್ಲ ಮಾರ್ನಿಂಗ್ ದ ಎಂಗ್ಲೇ ಪುರ ತುಲೆ ಸ್ನ್ಯಾಕ್ಸ್ ಕೊಡ್ತೇರು ಅಕ್ಲೆಗೆ ಸಾಕ್ಸ್ ಕೊಡ್ತೇರು ತುಲೆ ವೈಟರ್ ನಕಲ್ ತುಲೆ ವೆರಿ ಬಾರಿ ಸೊಕದು ಜವನಿಯರ್ ಮಾತ ಬಾರಿ ಸೊಕದ ಎಂಗ್ಲೇ ಸುರುಕೆ ಒಡೆ ಕೊಡಿಯರು ಒಡೆ Hi guys, good morning. Hello guys, good morning. Brother, good morning. Good morning. Triangle grape juice courier, then watermelon courier, and fruit ball courier, and itte vade, chutney, sambar korondulleru, and next idli barpunge, puri bhaji barpunge, then variety of dosas, then coffee and tea. Wow, nice. Hi. Hi, how are you? I'm fine. How do you do? I don't know. Hello. Hello. ಎಂಚಾನು Bakasuri. ಅದನ್ನ ಇಂಗೆ ಇಷ್ಟದ ಒಲೆಜ್ಜಿ ಆಮೇಲೆ ತಿನ್ನೊಂದಿಲ್ಲ ಇಷ್ಟದ ಒಲೆಜ್ಜಿ ಕಷ್ಟಡ್ ತಿನ್ನೊಂದಿಲ್ಲ ಯಾರು ಸೋಲ್ಟ್ ಬಂಡ ಆಯ್ತಾ ಬೋಲ್ಟ್ ಕಣಪಿನ ಮಾರೆ ಅದು ಮುಲ್ತೊಂದು ಎಡ್ಡದುಲೆ ರೆಸ್ಟೋರೆಂಟ್ ಅಲ್ಪ ಮಿತ್ತಿರ್ದ ಹಾಕಲು ವೈಟರ್ನ ಹಾಕಲು ಚೊತ್ತೊಂದು ಬರ್ಪುನು ಒಂದು ಎಂಚಾತ್ರ ಗೊತ್ತ್ರಿ ಮಲ್ಲ ಇಲ್ಲದ ಪೊನ್ನಂತಿಯರ ಪೋಯ್ ಲೆಕ್ಕ ಆತ್ರ ಹಾಕಲು ಒಂಜೆ ಜ್ಯೂಸು ಸರ್ಬತ್ ಪುರ ಪತ್ತೊಂದು ಬರ್ಪುನು ವಿಕ್ಕಿ ಇತ್ತ ಅವಳು ಮಿತ್ತಿರ್ದ ಪೊಣ್ಣು ಬರ್ಪುನು ವಿಕ್ಕಿ ಕನಪೇರಿಗೆ ಮಿತ್ತಿರ್ದ ಪೊಣ್ಣು ಬರ್ಪುನು ಆವಪ್ಪ ನೋಡವ ಒಡ ಒಂಜಿ ಬರ್ತದ ಮಾರೆ ಅವು ಅಲ್ಲೇ ತುಲೆ ಅಲ್ಲ ಪೊಣ್ಣು ಬರ್ತನಲ್ಲ ಜ್ಯೂಸ್ ಬತ್ತೊಂದು ಪೂರಿ ಬತ್ತೊಂದು ಬತ್ತನು ಪೊಣ್ಣು ಆವ ತುಲ ವಿಕ್ಕಿ ಆವ ಪೊಣ್ಣು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಯುವರ್ ಸ್ವೀಟ್ ನೇಮ್ Arif. Here puri is there. Oh, and also puri is there. Gali kammi puri. Also bhaji is there. Bhaji is there. Puri is gali So kammi. let's battle. Okay. See you tomorrow. Yeah, let's battle. Bye. Good night. Sweet dreams. ಸಮಯ 9:15 ಈಗ ತಿನ್ನುವ ಸಮಯ ಇಡ್ಲಿ ವಡ ಸಾಂಬಾರ್ ಚಟ್ನಿ ಪನ್ನೀರ್ ದೋಸಾ ಮಸಾಲ ದೋಸಾ ಪೂರಿ ಬಾಜಿ ಲಾಸ್ಟ್ ಬ್ರೆಡ್ ಆಮ್ಲೆಟ್ ಆತೆ ಟೆಡ್ಡೆ ತಿನಿ ಬ್ರೆಡ್ ಆಮ್ಲೆಟ್ ಹಾಯ್ ಗಾಯ್ಸ್ ಎಂಕಲಿತ್ತ ಪೂರ ಮೂಲು ರೆಸಾರ್ಟ್ ತಿನ್ನೊಂದುಲ್ಲ ಆಮೇಲೆ ನಾನ್ ಎದ್ದಕಲು ಮೋನೆ ತೂಪುಜೇರು ಬ್ರೆಡ್ ಆಮ್ಲೆಟ್ ಪೂರ ತಿನ್ನೊಂದುಲ್ಲೇರು ಎಂಕ್ಲು ವೆಜ್ ದಕಲು ಪೂರ ಒಳ್ಳೆರು ತುಲೆ ಎಂಕ್ಲ ಫ್ಯಾಮಿಲಿ ಒಂಜಿ ಹಾಯ್ ತುಲೆ ಪ್ಲೇಟ್ ಪೂರ ಆಮೇಲೆ ತಕಲು ಹಾಯ್ ಡೈರೆಕ್ಟ್ ತೋಜೇರು ಒಳ್ಳೆರು ಡೈರೆಕ್ಟ್ ಕೈದಿರ್ತೀರಿ ಬಾರಿ ಖುಷಿ ತಂಜಿ ಫುಡ್ಡು ಐನಾಂಡ್ ಅವು ಪನ್ನೊಂದು ಜೀವತೋನ ಗೊತ್ತಾ ನಮ್ಮ ಈಮೆ ತಗಲು ಪನ್ನೊಂದು ವಾಟರ್ ಮಿಲಾನ್ ಪೂರ ತಿನ್ಪುಣ ಅದು ತಿಂದಿದ್ದು ಲಾಸ್ಟ್ ಒಂಜಿ ಪೀಸ್ ವಾಟರ್ ಮಿಲಾನ್ ಅರ್ಧಂಬರ್ಧ ವೆರಿ ಟೇಸ್ಟಿ ಫುಡ್ ಯಮ್ಮಿ ಬಾರಿ ಖುಷಿ ಆಗ್ಬಿಡ ಅದು ಇಲ್ಲಡ ಯಾರು ಕೊಡ್ಬೇಕೇನಾ ಕಟ್ಟು ಒಡೆಡಿದ್ದು 5 ಪೇಪರ್ ಕಟ್ಟಿದ್ದು ಹೋಗಿ ಮಮ್ಮಿ ಇದಕ್ಕೆ ದಾಳ ಬೋರ್ಡ್ ಮಮ್ಮಿ ಎಂಗ ಅಮ್ಮಗ ರಡ್ಡು ಮಸಾಲ ಪಕ್ಕ ತುಪ್ಪ ದೋಸೆ ಅಮ್ಮಗ ಕಟ್ಟದ ಕೊರ್ರೆ ಮನ್ ಲೆಕ್ಕಲ್ಡ
ಅಡೆ ಬೋನಾಗೆ ಇಂಚದಪ್ಪ ಮಸಾಲೆ ದೋಸೆ ಐಕ ಆತ್ಮ ಕೊಂಚ ಶಾಂತಿ ತಿನ್ಪುನ ಪೆಟ್ಟು ಒಂದು ಟಿಸು ನೀರು ದೋಸೆ ಅಂತ ತಿನ್ನೋಡ್ಚವು ಟಿಸು ನೇ ಸಂತೋಷನ ಈ ಪಂಡರ್ ಭಾರತದ ಗಟ್ಟಿ ಉಂಟು ಪತ್ರಡ್ಡಿ ಉಂಟು ಓಂಡು ಈರು ಒಯ್ಕ ಎಂಜಿನ ಮತ್ತೆ ಬೋಡು ಎಂಜಿನ ಮತ್ತೆ ಆಕ್ಚುಲಿ ಎಂಕ್ ಸೌತ್ ಕ್ಯಾನಡದ ಫುಡ್ ಬೋಡು ಈರು ಆಕ್ಚುಲಿ ಒಂಜಿನ ನೋಕು ಬೈದು ಆಕ್ಚುಲಿ ದಾದಪ್ಪನ ಉಂಡತ್ತೆ ಎಂಕ್ ಆಕ್ಚುಲಿ ಪತ್ರಜೆ ಬೋಡಿತ್ತು ಅಂಡ್ ಬಾತ್ ಗಾಚಿ ಬೋಡಿತ್ತು ಬಟ್ ಬಾದಿರ್ತ ಗಾಚಿಚಿ ಮುಳ್ಳು ಮೆಥಾನದುಂಡು ತಿನ್ಲೇದ ಪೂರ ಅಂಡ್ ಆರೆಪ್ ಪುಂಜಿ ಇತ್ತಿನ ಬಾಳ ಶೋಕ ಆತು ಗಾಟಿ ಮಲ್ಪುನಾರೆ ಗಾಟಿ ಮೇಲ ಸೀರಿಯಲ್ ದಾನೆ ಪೋತಿರಿಗೆ ಗಾಚಿ ನೇನೆ ತಿನ್ನು ಗಾಚಿ ಕುಲ್ಲು ಆರೆಪ್ ಗಾಚಿ ಇತ್ತು ನೇತ ಸಾರಿ ಆರೆಪ್ ಪುಂಜಿ ಇತ್ತು ನೇತ ಇಡ್ಡೆ ವೆರಿ ನೈಸ್ ಯಮ್ಮಿ ತಿಂದು ಸೇರಿ ನನೆ ಓ ಎನ್ನನಿ ನನೆ ಚೀಕಾರಿ ಅಚ್ಚಾ ಓಕೆ ಬಾಯ್ ಎಂಕ್ಲೆ ಇತ್ತೆ ನೆಕ್ಸ್ಟ್ ಓಡೆ ಪೋಪುನ್ನಮ್ಮ ಓಡಿ ಹೋಗ್ತಿಂಜಿ ನೆಕ್ಸ್ಟ್ ದೂರ ಪೋಪುನ್ ಸ್ವಿಮ್ಮಿಂಗ್ ಪೂಲ್ ಆಗಿ ತುಲೆ ಯಾರು ತುಲೆ ಮೈಕ ಬತ್ತೋಲ್ ಲೆಕ್ಕ ಒಂದು ಪದ್ಯ ಬನ್ಲೆ ಪದಪನಿಯ ಇತ್ತೆ ನಮ್ಮ ಪದ್ಯ ಅಪರೂಪ ನೋಡು ಈತ ತಿಂತಿರಂತ ಅಂಡ ಇಂಕ ಬೇಜಾರಪ್ಪನ ಪ್ರಣಮನ್ನೆ ಈತ ಪಾತ್ರನಿಲ್ಲ ಅರ್ಜಿ ಬಂದೆ ಆಜ ನಂಚನಿ ವರ ಪೋ ಪ್ರಣಮನ ಎಂತ ಉಂಟು ಅಲ್ಲ ಡೈಲಾಗ್ ಇತ್ತು ಕೇಳ ಆಕ್ಷನ್ ಆಕ್ಚುಲಿ ಇಂಚಿನ ಬತ್ತನುಂಡತೆ ಹೋಟೆಲ್ ದಕ್ಕಲೆ ಅಲಕ್ಕಲ ಅಪ್ಪ ಬುಲಿಪರಂಡು ಲೆಕ್ಕ ಮಾಡ್ಕೊಂಡಾಗ ಹಾಕ್ಲಾಗ್ಲ ಒಂದು ಲಿಂಬೆಯಲ್ಲಿ ಪತ್ತಲ್ಲಿ ಒಲ್ಲ ಲೆಕ್ಕ ತುದು ಮತಿ ಕೆಟ್ಟದ ಲೆಕ್ಕ ಕೊಡೋದು ಜಾಸ್ತಿ ಉಂಟು ಲೆಕ್ಕ ಓಕೆ ಇದು ನಮ್ಮ ಸ್ವೀಟ್ ಫ್ಯಾಮಿಲಿ ಇದು ಇದೊಂದು ನಮ್ಮದು ಸ್ವೀಟ್ ಫ್ಯಾಮಿಲಿ ನಾವು ಎಲ್ಲರೂ ಒಟ್ಟಾಗಿ ತಿಂತಾ ಇದ್ದೇವೆ ಬಾಯ್ ಟಾಟಾ ಇದರಲ್ಲಿ ಬಿಗ್ ಬಾಸ್ ಸಮಯ 9:30 ಇದರಲ್ಲಿ ಶ್ರುತಿ ಮತ್ತೆ ಶ್ರೀಪ್ರಿಯಾ ಮತ್ತೆ ಶ್ರೀಪ್ರಾಣ ಶ್ರೀದೇವಿ ಅವರು ಈ ವಾರದ ಎಲಿಮಿನೇಟ್ ಆಗಿದ್ದಾರೆ ಎಲಿಮಿನೇಟ್ ಆಗಿದ್ದಾರೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಎಲಿಮಿನೇಟ್ ಎಂಚಾಪಿನಿ ನೀವು ನಿಮ್ಮ ಈ ಬಿಗ್ ಬಾಸ್ ಅಲ್ಲಿ ಉಳಿಯಬೇಕಾದರೆ ಜನರಲ್ಲಿ ಆಡಿಯನ್ಸ್ ಅಲ್ಲಿ ಓಟ್ ಕೇಳಬೇಕಾಗಿ ಕೇಳ್ಕೊಡ್ತಾರೆ ಆತ ಬಂಗೋಡಿ ಗ್ಲೋರಿ ಪುಣ್ಯ ಬಿಡ್ಚು ಇವರನ್ನು ಉಳಿಸಬೇಕಾದ್ರೆ 5-7 ವೋಟ್ ಮಾಡಿ ಆಮೇಲೆ ಇವರನ್ನು ಡಿಲೀಟ್ ಮಾಡಿ ಬಾಯ್ ಟಾಟಾ ನಾವು ರೆಸಾರ್ಟಿಂದ ಹೊರಡ್ತಾ ಇದ್ದೇವೆ ಈಗ ಸಮಯ ಮಧ್ಯಾಹ್ನ 1 ಗಂಟೆ ಈಗ ಇಲ್ಲಿಂದ ಬೇರೆ ಬೇರೆ ಕಡೆಗೆ ಮಡಿಕೇರಿಯ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ನಾವು ಹೋಗ್ತಾ ಇದ್ದೇವೆ ವಿಕ್ರಮ್ ಶೆಟ್ಟಿ ಅವರು ನೋಡಿ ಸ್ನಾಕ್ಸ್ ಎಲ್ಲ ಇಟ್ಕೊಂಡು ಇಲ್ಲಿಂದ ಪರಾರಿ ಆಗ್ತಾ ಇದ್ದಾರೆ ನೋಡಿ ನಾವು ಹೊರಡ್ತಾ ಇದ್ದೇವೆ ಇಲ್ಲಿಂದ ಬಹಳ ಸುಂದರವಾದ ಮಿಸ್ಟಿ ವುಡ್ ರೆಸಾರ್ಟ್ ಇಲ್ಲಿ ಬೆಟ್ಟಗಿರಿ ಕೂರ್ಗಲ್ಲಿದೆ ಗಂಡನ ಮನೆಗೆ ಹೊರಟಿದ್ದಾರೆ ಇವರು ಗಂಡನ ಮನೆಗೆ ಹೊರಟಿದ್ದಾರೆ ಬಾಯ್ ಬಾಯ್ ಗಂಡನ ಮನೆಗೆ ಹೊರಡ್ತಾರೆ ಇವರು ಅಲ್ಲಿ ಸುಖವಾಗಿರೋ ಮಗ ಆಯ್ತಾ ಪಾತ್ರೆ ತೊಳಿ ಬಟ್ಟೆ ಹೋಗಿ ಗುಡ್ಸು ನೆಲ ಓಡಿಸು ಹೇಗೆ ಹುಡುಗಿ ಹೇಗೆ ಓಕೆ ಅದನ್ನ ಮತ್ತೆ ಯಾಕೆ ಮದುವೆ ಆಗಿದ್ದು ಯಾರು ಅವನಾ ಮೂಜಿ ಪೊಣ್ಣು ನೇಲಂದ್ ಬೋಲ ನಮ್ದು ಡೈರೆಕ್ಟ್ರು ಆಯ್ತು ಹೊರಟರು ಫಿಲ್ಮ್ ಎಲ್ಲ ಆಯ್ತು ನಮ್ದು ಡೈರೆಕ್ಟ್ ಹೊರಟ್ರು ನೋಡಿ ಪ್ರೊಡ್ಯೂಸರ್ ನಮ್ದು ಪ್ರೊಡ್ಯೂಸರ್ ನೋಡಿ ಇವರ ಅಡಿಕೆ ತೋಟದಿಂದ ನಾವೊಂದು ಫಿಲ್ಮ್ ಮಾಡ್ತಾ ಇದ್ದೇವೆ ಇವತ್ತು ನಮ್ದು ಹೊಸ ಚಲನಚಿತ್ರ ಬಂಜಿನ ಪಂಜು ಈ ಬಂಜಿನ ಪಂಜು ಇವತ್ತು ಡೈರೆಕ್ಟರ್ ಇಲ್ಲಿದ್ದಾರೆ ಹಾಗೂ ಪ್ರೊಡ್ಯೂಸರ್ ಇಲ್ಲಿದ್ದಾರೆ ಅದೇ ರೀತಿ ನಮ್ದು ಪೋಷಕ ನಟಿ ಹಾಗೆ ನಮ್ಮ ಚಿತ್ರದಲ್ಲಿ ವಿಲನ್ ಅದೇ ರೀತಿ ನಮ್ದು ಹೀರೋಯಿನ್ ಇದ್ದಾರೆ ಇಲ್ಲಿ ಹಾಗೂ ಹೀರೋ ಇದ್ದಾನೆ ಪಕ್ಕಡೆ ಕುಸಾಲ್ಗೆ ಪಕ್ಕಡೆ ಇದು ಇನ್ನೊಂದು ಹೀರೋಯಿನ್ ಸೈಡ್ ಹೀರೋಯಿನ್ ನೋಡಿ ಅವರ ಆಕ್ಟಿಂಗ್ ಮಾಡುವಾಗ ಇನ್ವಾಲ್ವ್ ಆಗಿ ಅವ್ರದ್ದು ಪ್ಯಾಂಟ್ಗೆಲ್ಲ ಹೋಗಿದೆ ಅಡಿದಿದೆ ನಿನ್ನೆ ಓಡುವಾಗ ನೆಂಚಿನ ಇಂಡಿಕೇಟರ್ ಆಮೇಲೆ ಇಂಡಿಕೇಟರ್ ನಿಕ್ಲಿಲ್ಲ ಡಿನ್ನರ್ ಓಯ್ ಐತಾರ ನಿಕ್ಲಿಲ್ಲ ಡಿನ್ನರ್ ಇನ್ನು ಮುಲ್ತೊಡ್ದು ಕಣ್ಣನಿಲ್ಲದ ಡಿನ್ನರ್ ಆದ್ಲೆ ತಗೋರು ಅವೇ ಕಣ್ಣನಿಲ್ಲದ ಡಿನ್ನರ್ ಆದ್ಲೆ ಐತಾರ ಬರ್ಪಲ್ಲ ಎತ್ತಾರೆ ತಡಿ ಮಾಡ್ತಿಲ್ಲ ವೆಜ್ ತಗೊಳ್ಳ ನೆನಪುಪ್ಪಾಡು ವೆಜ್ ತಗೊಳ್ಳ ವೆಜ್ ತಿನ್ಪ ನಮ್ದು ಪ್ರೊಡ್ಯೂಸರ್ ಇದ್ದಾರೆ ಇವರು ಬಂಜಿನ ಪಂಜು ಚಲನಚಿತ್ರ ಮಾಡಿದ್ದಾರೆ ಅವರಿಗೂ ಪಂಜುಂಟು ಹೇಗುಂಟು ನಮ್ದು ಫಿಲ್ಮ್ ಎಲ್ಲ ಶೂಟಿಂಗ್ ಹೇಗಾಯ್ತು
ಭಾಳ ಚಂದಾಗಿದೆ ವಿಟಮಿನ್ ಎಮ್ ಮಾತ್ರ ಸ್ವಲ್ಪ ಕೊರತೆ ಆಗ್ತದೆ. ಹೌದಾ, ವಿಟಮಿನ್ ಎಮ್ ಐನಲ್ಲ. ಹೌದು, ಯಾರ ಹತ್ರ ತಗೊಳ್ಳುದು ಈಗ ವಿಟಮಿನ್ ಎಮ್? ಇವರ ಹತ್ರ ತಗೊಳ್ಳುವ, ಸರಪಾಡಿಯಲ್ಲಿ ತುಂಬಾ ಬಜ್ಜೆ ಉಂಟು ಇವರದ್ದು. ಹಾಯ್ ಗಾಯ್ಸ್, ನೋಡಿ ಇದು ನಾವು ನಿನ್ನೆ ಇಲ್ಲಿಗೆ ಬಂದಿದ್ದೇವೆ. 60 ವುಡ್ಸೆಟ್ ಮಿಸ್ಟಿ ವುಡ್ಸೆಟ್ ರೆಸಾರ್ಟ್ ಪಲ್ಲೆ ಮರ ಮಿಸ್ಟಿ ವುಡ್ ರೆಸಾರ್ಟ್ಗೆ ಇಲ್ಲಿ ಬಂದಿದ್ದೇವೆ. ನಿನ್ನೆ ಮಧ್ಯಾಹ್ನ ಒಂದು 12 ಗಂಟೆಗೆ ಚೆಕ್ ಇನ್ ಆಗಿದ್ದೇವೆ. ಇಲ್ಲಿ ಬಂದು ಈಗ ನಾವು 12 ಗಂಟೆ ಆಗಿದೆ ಸಮಯ. ಇಲ್ಲಿಂದ ನಾವು ಮಡಿಕೇರಿಯ ಬೇರೆ ಬೇರೆ ಪ್ರವಾಸ ಸ್ಥಾನಗಳಿಗೆ ಓಡ್ತಾ ಇದ್ದೇವೆ. ಶಾಲ್ ವಿ ಗೋ ನೌ? ಬೋರ್ಡ್ ಮಿತ್ತು ಬೋಂದಿದ್ದ ಇನಿ ಎಂಗಳು ತಿರ್ತು ಬರೋದಿಲ್ಲ. ಇನಿ ಮಾತಾ ಎಂಗಳಿದ್ದ ಮಡಿಕೇರಿದ ಬೇತೆ ಬೇತೆ ಗ್ಲಾಸ್ ಬೆಜ್ಜರ ಪೋಂದು ಮೂಲ ಮೂಂಕು ಮುಟ್ಟ ತಿಂತ ಎಂಕುಲು ಕೂಡ ಪಿದಾಯ ಪೋಯಕಾಕುಲು ಬೀಗ ಬಾರ್ದೇರು ಬಾರಿ ಮಲ್ಲ ಎಂಗಳು ಪೊಗ್ಗ್ಯಾರ ಬಲ್ಲೆ. ಹಾಯ್ ಗಾಯ್ಸ್, ಎಂಕಲಂಜಿ ಫ್ಯಾಮಿಲಿ ದೊಡ್ಡಗೂ ಕೋಡೆ ನಮ್ಮ ಮಿಸ್ಟಿ ಫುಡ್ ನಮ್ಮ ರೆಸಾರ್ಟ್ಗೆ ಬಂದಿದ್ದ ಕೂರ್ಗುಗು ತಕ್ಕ ಬ್ಯಾನ್ ಅಂತ ಪ್ಲೇಸ್ ವೆರಿ ನೈಸ್ ಎಡ್ಡೆ ಬಾರಿ ಶೋಕ್ ಎಂಜಾಯ್ ಮಾಡ್ತಾನೆ ನಾವು ಮಾತಾ. ಇತ್ತ ಮುಲ್ತೂರ್ದು ಎಂಗಳು ಮಡಿಕೇರಿಗೆ ಬೇತೆ ಬೇತೆ ಪ್ಲೇಸ್ಗೆ ತಿರುಗೇರೆ ಹೋದಿಲ್ಲ. ಆನಲ ಮಲ್ಲೇಜಿ ಜಾಲಿ ಮಲ್ಪೋಡು ಲೈಫು ಯಾವಣ್ಣರವ ನೀನು ಉಲ್ಲನ ಎಲ್ಲ ಇದ್ದದ್ದು ಗೊತ್ತಿಜ್ಜಿ ಇನಿ ಜಾಲಿ ಮಲ್ಪುಗ ಎಲ್ಲ ಕಾಂಡ ನಗರಮ ಇಲ್ಲಡು ರೀಚ್ ಆಪ್ಲಕ್ಕೆ ತೂಕ ಜಾಲಿ ಮಲ್ಪುಗ. ಓಕೆ, ನಾನು ಒನ್ಸ್ ಅಗೇನ್ ಮಾತಲ್ಲ ಬರಬೇಡಿ ಶಾಲಾ ಮಕ್ಕಳ ಪ್ರವಾಸಕ್ಕೆ. ಥ್ಯಾಂಕ್ ಯು, ಬಾಯ್ ಬಾಯ್, ಮಿಸ್ ಯು ಮಿಸ್ಟಿ ವುಡ್ ರೆಸಾರ್ಟ್. Miss you. Sir, thank you, sir. Thank you. Nice meeting you. Thank you, sir. Thank you. Your name? Emmanuel. Okay. Hi, ಎಂಕುಲಿತ್ತೆ ಬೈಯದ ಬರ್ತು ರಾಜ ಸೀಟ್ ಉದ್ಯಾನವನ ಮಡಿಕೇರಿ ಕೊಡಗು ಜಿಲ್ಲೆಗೆ ಬೈದ ಇಂಕನ ಪೂರ ತುಲೆ ಟಿಕೆಟ್ ದಪ್ಪರ ಪೋಂದುಲ್ಲೇರು ಮತ್ತು ಇತ್ತೆ ಎಂಕುಲೊಂಜಿ ಉಡುಪಿ ಹೋಟೆಲ್ ಮಡಿಕೇರಿ ಉಣಸ್ಮಲ್ತ ಬಂಜಾರ ವೆಜ್ ಬೇರಿತ್ತೆ ಪ್ಲ್ಯಾಂಕ್ ವಾಕ್ಡು ಫೈರ್ ರೆಡಿ ಆತೀರಿ ತೂಕ ಪ್ಲ್ಯಾಂಕ್ ಹಾಕುತ್ತೆ ಫೋನ್ದಲ್ಲಿ ಇರ್ಬೇಕು. ನಮ್ಮ ಶ್ರುತಿ ತುಕ ಕೆಂಚ ನಡಪು ಇರು ತುಕ. ತುಲೆ ಎಂಕಲೊಂಜಿ ಪೋತುಡು ಅಲ್ಪ ದೂರ ತೂನಾಗ ಸೋಕ್ ತೋಜಿಂಡು ಪೋತ ಮಗು ಆಟ ಮಾಡ್ತಾ ಇದೆ. ತುಲೆ ಅಪ್ಪ ಪೋತುಡು ಮಗೆ ಮುಲ್ ತೂದುಲೆ ಎಂತವೆ ಅಮ್ಮ ಅತ್ತೆ ದಾಲ ಆಪುಜಿ ಬೋಲೆ తిత్తు తోచి మే సరి నుతుల తిత్తు తోచి ಏಪ ಎಲ್ಲನಾ ಇಟ ಬರ್ರೆ ಆತರ ತೈರ ಆಯ್ಕೆ ತಿರ್ತುದು ಅಲೆ ಅಲ್ಲೇ ತೋಪೆ ಬಲೆ ತಾನ್ ಪುಟ್ಟ ಅದೇ ಬೊಕ್ಕ ಪೋತಿಂದ ಅವಳು ಇತ್ತನೆ ಮೂಲ್ತಲ್ಲ ಮಕ್ಕ ಈರೆಂಜೆ ನೀರೇ ಕಾರ್ ಪಾಡ್ಡ ಪಳ ಸೀದಾ ಬಾಲ ಆಯ್ ಪತ್ತನೆ ಓಡ್ದ ಮಾರಿದ್ವಿ ವಾ ಬೇಬಿ ಕಮಾನ್ ಆಂಚ ತಿರ್ತು వచ్చా ತಿರ್ತು ಓಡಿದಿ ಕಾರ್ ಬಿಡ್ತು ನಿಂತಿದ್ದಲ್ಲ ಅವ ಐತೆ ಇರ್ನ ಪಿರಾಡೆ ಬರ್ಪುಣಿ ಆಂಚ
ಇದೇ ಬನ್ನ ಮಕ್ಕಳು ಬೆಂಜಿ ವಿಡಿಯೋ ಮಲ್ಪೆರ್ಲ ಬಿಡು ಪೂಜೆ ಮಾಡಿ ಇಂದೇನು ಅಡ್ಡದಿತ್ತೆ. ಒಂದೊಂದು ಕಾರ್ತಿ ಎಂಬಲ್ಲ ಆನೆ. ವೆರಿ ಗುಡ್ ಕಾಮನ್ ಕಮಾನ್ ಅವು ರಡ್ಡೆ ಕಾರ್ದಿಂದ ಅಂದಾಳ. ಚಪ್ಪಾಳೆ ಆತ ಬಂದ್ಬಿಡ್ಲ ಈ ರೇಂಜ ಗೆಂಡ ನಡತಿನ ಅದೇ ನೆರ್ತು చెప్పారా రిక్షా పడడా ఎంచాను అనుభవించండి ಯಬ್ಬೋ ಅಲ್ಪ ಮಸ್ತ್ ಪೋಡಿಗೆ అనుభవించాను ಎಂಗ್ಲಿಗೆ ದಾದನ ಮೂಲ ಪಾಡಿ ಕೂಡ ಎಂಗ್ಲಿಗೆ ದಾದನ ಕೂಡ ಕಟ್ಟೋದಿಲ್ಲ ಇರ್ಬಾರೆ ವೆಲ್ಡಿಂಗ್ ಬೇಲೆ ಹೋಗಿಲ್ಲ எங்களுக்கு வெல்டிங் வேலை போகுது வெல்டிங் தான் ಬೇಬಿ ಇದು ಪೂರ ಬೇಬಿ ಅಲ್ಲ ಬೆಲೆಗೆ ಮುಲ್ತಾ ಅಲ್ಲ ಬಾಳೆ ಅಂತ ಒಲೆ ಹಾಯ್ ಬೇಬಿ ತುಲೆ ಅವಳು 7ನೇ ಕ್ಲಾಸ್ ಸೆಂಡಪ್ಪ ಅವನುಂಡು ಎದೋಡು ಪುರ ತುಲೆಗೆ ಪ್ರಿನ್ಸಿಪಾಲ್ ಟೀಚರ್ನ ಕುಲೊಂದು ಬೇಬಿ ವಾ ಬೇಬಿ ಬೇಬಿ ವಾ ಬೇಬಿ ಬೇಬಿ ವಾ ಬೇಬಿ ಮಮ್ಮಿ ನಾನು ಮಡಿಕೇರಿಗೆ ಬಂದಿದ್ದೀನಿ ಮಮ್ಮಿ ಓಕೆ ಬೇಬಿ ಹಾಯ್ ಗಾಯ್ಸ್ ಎಂಕ್ಲೊಂಜಿ ಮುಲ್ಪ ಅವಲೊಂದು ಪುತ್ತೂರ ಸುಳ್ಯದಲ್ಲಿ ಒಂಜಿ ಬ್ರಿಡ್ಜ್ ದಾಡಿ ಒಂಜಿ ಬತ್ತ ಬಯ್ಯಾನಗ ನಾವು ಬ್ರಿಡ್ಜ್ ಅಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಲಾಂಗೆಸ್ಟ್ ಬ್ರಿಡ್ಜ್ ಇದು ಲಾಂಗೆಸ್ಟ್ ಬ್ರಿಡ್ಜ್ ನಾವು ನಡೆಯುವಾಗ ಆಚೆ ಹೋಗ್ತಾ ಉಂಟು ಅಮ್ಮ ಅದು ಇದೆ ಬರ ಮೇಂಟೆನೆನ್ಸ್ ಇಜ್ಜಿ ಪುಯ್ ನಾವು ಯಾನ ಇಲ್ಲ ಅಲ್ಲಿ ಕುಲ್ಲು ನಿಕುಲ್ ಬೋಳೆ ತೀರಾ ನೋಡಿ ನಾವಿಲ್ಲಿ ಇವರ ಕೆಲವವ್ವ ಹೆಂಗ್ ಹೋಗ್ತಿದ್ದು ಅದು ಆಟ ಆಡ್ತಿದ್ದಲ್ಲ ಇದು ಆಚೆ ಚಲ್ಲಾಡ್ತುಂಟಲ್ಲ ಇದು ಹೆಂಗ್ ಹೋಗುದು ನಾವು ಜೋಕ್ಲು ಒಳ್ಳೆ ಸ್ವಿಮ್ಮಿಂಗ್ ಬರ್ಬಿಡತ್ತೆ ಆಮೇಲೆ ಬರೋದಿಲ್ಲ ಏನ್ ಪುಣಿದ್ ಬೈ ದ ಲಾಂಗೆಸ್ಟ್ ಬ್ರಿಡ್ಜ್ ಚೀನಾದ ಮಹಾಗೋಡೆ
ತೆಡಿಲಿ ಕಡಿಮಿಂಗ್ ಅಂದೆ ಈತನ ಬಾರ ಅಜ್ಜ ಅಂದೆ ಬರಣಿ ఆడచ్చు ಎಷ್ಟು ಜನ ಹೋಗ್ಬೋದಾ? ನೀವ್ ಎಲ್ಲಿ ಮನೆ? ಒಂದ್ ನಿಮಿಷ ಮಾತಾಡು. ಏನ್ ಹೆಸರು ನಿಂದು? ತಸ್ವಿತಾ. ಇಲ್ಲಿ ತುಂಬಾ ಜನ ಹೋಗ್ತಾ ಬರ್ತಾರಾ? ಏನಾಗಲ್ಲ ಹೌದಾ? ನೀನ್ ಎಷ್ಟು ಸತಿ ಹೋಗ್ತಿ? ನೀನ್ ಶಾಲೆಗೆ ಹೋಗುದು ಇಲ್ಲಿಂದ? ಇಲ್ಲಿ ಹೋಗ್ದಾ? ಸ್ಟಾರ್ಟ್. ಬಾಯ್ ಬಾಯ್. ಹೋಗ್ಬೋದ ತುಂಬಾ ಜನ? ಯಾವ ಪೋಪಣೆ ತೊಂದ್ರೆ ಎಷ್ಟು ಜನ? ಅಂದೆ ದಾಲ್ ಹೆಜ್ಜೆ ಮಾರ ಈ ಕಾಲೇಜ್ ಜವನಿಯರ್ ಕೂಡ ಬಣ್ಣಗ ಡೇಂಜರ್. 15 ಪೋಲಿಗೆ ನೆಟಲ ಪಾರ ಅಪ್ಲೆ ಫಸ್ಟ್ 5 ಪೋಲಿ ಇತ್ತೆ ಬತ್ತಗೆ ಬತ್ತನಗೆ ಬಾರ ಬರ್ಚಿ ಆತು ಲಾಂಗ್ ಜನ ಪೋಚಿ ಅದು 15 ಜನ ಫೋನ್ ತೊಂದ್ರೆ ಇಜ್ಜಿ ನಂಚದ ಓಪನ್ ಮಾರ ಓಪನ್ ಆರ್ ಬಡಿಕೆ ಸಂತೋಷ ಲೆಕ್ಕ ಬೋಲಿ ತುಲೆ ಯಾರು ಪಡ್ಕೆ ಬೇರೆ ಬ್ರಿಡ್ಜ್ ಇದ್ ಬರ್ತೀನಿ ಆಜ ಓಯ್ ಮಮ್ಮಿ ನಾನು ಬ್ರಿಡ್ಜ್ ಮೇಲೆ ಹೋದ ಮತ್ತೆ ಓ ಮಮ್ಮಿ ಹೆಚ್ಚಾಡಿ ಬ್ರಿಡ್ಜ್ పోయిలా ఆడరా ఓ బ్రిడ్జ్ అమ్మ పిదాడియా ముల్తో అమ్మ నా పిదాడియా మమ్మీ బేబీ స్మైల్ వీడియో మారే సావ్ ಗಾಯ್ಸ್, ಕೊನೆಗೂ ನಮ್ಮ ಇವತ್ತಿನ 2ನೇ ದಿನದ ಪ್ರವಾಸ ಶೈಕ್ಷಣಿಕ ಪ್ರವಾಸ ಅಂತ್ಯವಾಗಿದೆ. ಈಗ ಎಲ್ಲರೂ ಮನೆಗೆ ಹೋಗುವಂತ ಸಂದರ್ಭ. ಸಮಯ 9:30. ನಾವು ಶನಿವಾರದಂದು ಬೆಳಿಗ್ಗೆ ಮಡಿಕೇರಿಗೆ ಹೋಗಿದ್ದೆವು. ಈಗ ವಾಪಸ್ ಬಂದಿದ್ದೇವೆ. ನೈಟ್ ಇವತ್ತು ಸಂಡೇ ಸಮಯ 9:30 ಆಯ್ತು. ಎಲ್ಲರ ಹೋಗುವಾಗ ಇದ್ದ ಮಂದಹಾಸ ಈಗ ಇಲ್ಲ. ವಾಪಸ್ ಬರುವಾಗ ನಾಳೆಯಿಂದ ಬಾಡಿ ಹೋದ ಮುಖಗಳು ನೋಡಿ. ಎಲ್ಲರೂ ಬಂದ್ರು. ನಮ್ಮ ಗೂಡಿಗೆ ನಾವು ತಲುಪಿದ್ದೇವೆ. ಕಿರಣಣ್ಣ ಬಾಯ್, ಟಾಟಾ, ನೈಸ್ ಮೀಟಿಂಗ್ ಯು. ಬಾಯ್, ಟಾಟಾ. ಹೇಗಾಯ್ತು ಟೂರು? ನೋಡಿ, ಇವರಿದ್ದಾರೆ ನಮ್ಮ ಜೊತೆ, ಶ್ರೀದೇವಿ ಅವರು. ಬಾಯ್, ಟಾಟಾ, ಹಲೋ, ನೈಸ್ ಮೀಟಿಂಗ್ ಯು ಗೈಸ್. ಬಾಯ್ 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 ಬ್ರೋ. ಬಾಯ್ ಅಮ್ಮ. ಕನ್ನಡ ಮೇಡಮ್. ಬಾಯ್ 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 ಬಾಯ್. ನೀನ್ ಮಲಗಿದ್ದೆ. ಇವರಿದ್ದಾರೆ ನಮ್ದು ಪ್ರಣಾಮನ ಇದ್ದಾರೆ. ಪ್ರಣಾಮನ ನಾವು 2 ದಿವಸದ ಟೂರ್ ಮುಗಿಸಿ ಮತ್ತೆ ಬಂದಿದ್ದೇವೆ. ಹೇಗಾಯ್ತು? ಸೂಪರ್, ಎಂಜಾಯ್. ಸರ್ ನಮ್ಮ ಜೊತೆ ಡ್ರೈವರ್ ಇದ್ದಾರೆ ನಮ್ಮ ಜೊತೆ. ಒಳ್ಳೆ ರೀತಿಯಲ್ಲಿ ಪ್ರಯಾಣ ಮುಗಿಸಿ ನಾವು ಬಂದಿದ್ದೇವೆ. ಗಿರೀಶ್ ಮೆಲ್ಲಗಿರಿ, ಬೊಚ್ಚಿಗಿರಿ ಆ ಜೊತೆ ಇಕ್ಕಿದ್ದಾರೆ. ಸಂತೋಷ. ನಮಗೆ ಕೊನೆಯಲ್ಲಿ ಬಾಗಿಲು ತೆಗೆದವರು ಇವರು. ನಮಸ್ಕಾರ ಅಣ್ಣ. ಥ್ಯಾಂಕ್ ಯು. ನಾನು ನಿಮ್ಮ ಸಂದೀಪ್ ಶೆಟ್ಟಿ ರಾಯ್. ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಕೋಸ್ಟಲ್ ಎಂಟರ್ಟೈನರ್ಸ್ ಅಂತ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಗಂಟೆ ಬಡೀರಿ. ಗಂಟೆ ಎಕ್ಕಿಜಿನ ಲಾಗಿದ ಹಾಕಿದ್ ಬೊಟ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಖಿಲೆಗೆ ಇನ್ನಿತ ವಿಡಿಯೋ ಮತ್ತ ಖುಷಿ ಆನಂದಿಯನ್ನು ಎನ್ನುವೆ. ಎಂಗ್ಲ ಟೂರ್ ಮಾತ್ರ ಮುಗಿತದ ಬತ್ತ ಲೇಟ್ ನೈಟ್ ಕಣ್ಣು ಬರೋದಿಲ್ಲಗೆ ಇದೇ ಬೈದ್ಲೆಕ್ಕೆ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಬಾಯ್ ಬಾಯ್, ಟಾಟಾ. ಮತ್ತೆ ಸಿಗೋಣ. ಆ ಬೇಬಿ ಕಮ್ ಟು ದುಬೈ. ಓ ಬೇಬಿ, ಗುಡ್ ನೈಟ್.